ತೆಲುಗಲ್ಲಿ ಮೂಲ ಭಾಷೆಯಲ್ಲಿ ರಿಲೀಸ್ ಆಗುತ್ತಾ ಆಗಲಿ ಬಿಟ್ಟಾಕಿ, ಆದರೆ ಹಿಂದಿಯಲ್ಲಿ ಯಾಕೆ ರಿಲೀಸ್ ಮಾಡಿದ್ದು ಮಾಡೋದಾದ್ರೆ ಅದೊಂದು ಇಷ್ಟೊಂದು ಪ್ರದರ್ಶನ ಯಾಕೆ ಮಾಡಬೇಕಿತ್ತು? ಜನಗಳು ಕನ್ನಡದಲ್ಲೇ ನೋಡಲಿ, ಯಾವ್ಯಾವ ಭಾಷೆಯಲ್ಲಿ ನಾವೇ ಏನಕ್ಕೆ ನೋಡಬೇಕು? ಈ ಮಂಗಳೂರು ಕರ್ನಾಟಕದಲ್ಲಿದೆಯೋ ಅಥವಾ ಉತ್ತರ ಪ್ರದೇಶ, ಬಾಂಬೆ ಅಥವಾ ಡೆಲ್ಲಿಯಲ್ಲಿದೆಯೋ ಅಂತ ಗೊತ್ತಾಗ್ತಾನೆ ಇಲ್ಲ. ಯಾಕಂತ ಹೇಳಿದರೆ ಇವತ್ತು RRR ಸಿನಿಮಾ ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾ 5 ಭಾಷೆಯಲ್ಲಿ ರಿಲೀಸ್ ಆಗಿದೆ. ಅದೇ ಥರ ಮಂಗಳೂರಿನಲ್ಲೂ ಕೂಡ ಈ ಸಿನಿಮಾ ತೆರೆ ಕಂಡಿದೆ. ಈ ಚಿತ್ರಕ್ಕೆ ಮಂಗಳೂರಿನಲ್ಲಿ ರೆಡ್ ಕಾರ್ಪೆಟ್ ಹಾಕಲಾಗಿದೆ. ಆದರೆ ವಿಪರ್ಯಾಸ ಏನಂತ ಹೇಳಿದರೆ, ಕರ್ನಾಟಕದಲ್ಲಿರುವಂತಹ ಈ ಮಂಗಳೂರಿನಲ್ಲಿ RRR ಸಿನಿಮಾ ಕನ್ನಡ ಅವತರಣಿಕೆಯಲ್ಲಿ ತೆರೆ ಕಂಡಿಲ್ಲ. ಎಸ್, ಈಗಾಗಲೇ ನೀವು ನೋಡ್ತಾ ಇರ್ಬೋದು. ಹಿಂದಿ ಮತ್ತು ತೆಲುಗು ಅವತರಣಿಕೆ, ಮೂಲ ಭಾಷೆ ತೆಲುಗು ಹಾಗೆ ಹಿಂದಿ ಅವತರಣಿಕೆಯಲ್ಲಿ ಈ ಸಿನಿಮಾ ತೆರೆ ಕಂಡಿದೆ. ತೆಲುಗಿನಲ್ಲಿ 2D ಮತ್ತು 3D, ಹಿಂದಿಯಲ್ಲೂ ಕೂಡ 2D ಮತ್ತು 3D, ಒಟ್ಟು 2 ಭಾಷೆಗಳಲ್ಲಿ 2 ವರ್ಷನ್ಗಳಲ್ಲಿ ಈ ಸಿನಿಮಾ ತೆರೆ ಕಂಡಿದೆ. ಮಂಗಳೂರಿನ 3 ಮಲ್ಟಿಪ್ಲೆಕ್ಸ್ಗಳಾದ ಭಾರತ್ ಸಿನಿಮಾ, ಸಿನಿಪೋಲಿಸ್, PVR ಹಾಗೆ ಒಂದು ಸಿಂಗಲ್ ಸ್ಕ್ರೀನ್ SP ಸಿನಿಮಾ ಅಂದರೆ ಸುಚಿತ್ರ ಮತ್ತು ಪ್ರಭಾತ್ 2 ಚಿತ್ರಮಂದಿರ ಅದೀಗ 2 ಜಂಟಿಯಾಗಿ SP ಸಿನಿಮಾ ಅಂತ ಹೆಸರು ಬದಲಾಯಿಸಲಾಗಿದೆ. ಈ ಚಿತ್ರಮಂದಿರದಲ್ಲಿ ಅಂದರೆ 2 ಚಿತ್ರಮಂದಿರಲ್ಲಿ ಇರೋದು ಒಟ್ಟು 5 ಚಿತ್ರಮಂದಿರಗಳಲ್ಲಿ RRR ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ವಿಪರ್ಯಾಸ ಅಂತ ಹೇಳಿದರೆ ಇದೆ, ಸಿನಿಪೋಲಿಸ್ನಲ್ಲಿ ಒಟ್ಟು 20 ಪ್ರದರ್ಶನಗಳು ಪ್ರತಿದಿನ ನಡೀತಾ ಇದೆ. ಈ ಸಿನಿಪೋಲಿಸ್ನಲ್ಲಿ ಒಟ್ಟು 13 ಶೋವನ್ನು RRR ಸಿನಿಮಾಗೆ ನೀಡಲಾಗಿದೆ. ದಿನ 2 ದೇಖಾವೆಗಳಲ್ಲಿ RRR ಸಿನಿಮಾ 3D ವರ್ಷನ್ನಲ್ಲಿ ತೆರೆ ಕಂಡ್ರೆ, ಇದೇ ತೆಲುಗಿನ 2D ವರ್ಷನ್ನಲ್ಲಿ ಈ ಸಿನಿಮಾಗೆ ಒಟ್ಟು 7 ಪ್ರದರ್ಶನವನ್ನು ನೀಡಲಾಗಿದೆ. ಇನ್ನು ಹಿಂದಿ 2D ವರ್ಷನ್ನಲ್ಲಿ ಒಟ್ಟು 3 ಪ್ರದರ್ಶನವನ್ನು RRR ಸಿನಿಮಾಗೆ ನೀಡಲಾಗಿದೆ. ಹಾಗೆ 3D ವರ್ಷನ್ನಲ್ಲಿ 1 ಪ್ರದರ್ಶನವನ್ನು ಸಿನಿಪೋಲಿಸ್ನಲ್ಲಿ ನೀಡಲಾಗಿದೆ. ಇನ್ನು ಭಾರತ್ ಸಿನಿಮಾದಲ್ಲಿ ನೋಡೋದಾದರೆ RRR ಸಿನಿಮಾಗೆ ಒಟ್ಟು 9 ಪ್ರದರ್ಶನ, ತೆಲುಗು 3Dಯಲ್ಲಿ 3, ಹಿಂದಿ 2Dಯಲ್ಲಿ 3 ಹಾಗೆ ತೆಲುಗು 2Dಯಲ್ಲಿ 3, ಒಟ್ಟು 9 ಪ್ರದರ್ಶನವನ್ನು ಭಾರತ್ ಸಿನಿಮಾದಲ್ಲಿ RRR ಸಿನಿಮಾಗೆ ನೀಡಲಾಗಿದೆ. ಇನ್ನು PVR, ಮಂಗಳೂರಿನ ಪಾಂಡೇಶ್ವರದಲ್ಲಿರುವಂತಹ ಈ PVR ಚಿತ್ರಮಂದಿರದಲ್ಲಿ ತೆಲುಗಿನ RRR 3D ವರ್ಷನ್ಗೆ ದಿನ 5 ಪ್ರದರ್ಶನವನ್ನು ನೀಡಿದರೆ 2D ವರ್ಷನ್ಗೆ 10 ಪ್ರದರ್ಶನವನ್ನು ನೀಡಲಾಗಿದೆ. ಹಾಗೆ ಹಿಂದಿ ಅವತರಣಿಕೆಯ 2D ವರ್ಷನ್ನ RR ಚಿತ್ರಕ್ಕೆ 2 ಪ್ರದರ್ಶನವನ್ನು ನೀಡಲಾಗಿದೆ. ಒಟ್ಟು PVRನಲ್ಲಿ 17 ಪ್ರದರ್ಶನದಲ್ಲಿ RRR ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಇದು 3 ಮಲ್ಟಿಪ್ಲೆಕ್ಸ್ನ ಕಥೆಯಾದರೆ, ಇನ್ನು SP ಸಿನಿಮಾ ಸುಚಿತ್ರ ಪ್ರಭಾತ್ ಏನಂತೀವೋ ಆ SP ಸಿನಿಮಾದಲ್ಲಿ ಒಟ್ಟು 9 ಪ್ರದರ್ಶನವನ್ನು RRR ಸಿನಿಮಾಗೆ ನೀಡಲಾಗಿದೆ. 3D ವರ್ಷನ್ನಲ್ಲಿ ಒಟ್ಟು 5 ಪ್ರದರ್ಶನ ಹಾಗೆ 2D ವರ್ಷನ್ನಲ್ಲಿ 4 ಪ್ರದರ್ಶನ. ವಿಪರ್ಯಾಸ ಅಂದರೆ ಇದೆ, ಕರ್ನಾಟಕದಲ್ಲಿ ಅದು ಅಚ್ಚ ಕನ್ನಡವನ್ನು ಮಾತನಾಡುವಂಥ ಪ್ರದೇಶದಲ್ಲಿ ಒಂದು ತೆಲುಗು ಸಿನಿಮಾ ಡಬ್ಬಿಂಗ್ ಆಗಿ 5 ಭಾಷೆಯಲ್ಲಿ ತೆರೆ ಕಾಣುತ್ತೆ ಅಂತ ಆದರೆ ಇಲ್ಲಿ ಕನ್ನಡಕ್ಕೆ ಆಸ್ಪದ ಇಲ್ಲ. ಯಾಕೆ? ಈ ಮಂಗಳೂರಿನವರು ಯಾವ ರೀತಿ ಅಂತ ಹೇಳಿದರೆ, ಒಳ್ಳೆ ಸಿನಿಮಾ ಇದ್ದರೆ ಅದು ಆ ಭಾಷೆಯಲ್ಲಿ ನೋಡ್ತಾರೆ. ಹೀಗಿರಬೇಕಾದ್ರೆ ಹಿಂದಿ ಡಬ್ಬಿಂಗ್ ವರ್ಷನನ್ನು ಹಾಕುವಂಥ ಅಗತ್ಯ ಇತ್ತ? ಅದು ಇಷ್ಟೊಂದು ಪ್ರದರ್ಶನದಲ್ಲಿ ಅದು 2D ಮತ್ತು 3D ವರ್ಷನ್ 2 ಹಿಂದಿನೇ. ತೆಲುಗು ಇರಲಿ ಪರವಾಗಿಲ್ಲ, ಯಾಕಂತ ಹೇಳಿದರೆ ಅದು ಒರಿಜಿನಲ್ ಲ್ಯಾಂಗ್ವೇಜ್, ಇಲ್ಲಿಯ ಜನಗಳು ಒರಿಜಿನಲ್ ಲ್ಯಾಂಗ್ವೇಜಲ್ಲೇ ನೋಡಲಿಕ್ಕೆ ಇಷ್ಟಪಡ್ತಾರೆ. ಆದರೆ ಕನ್ನಡ ಬಿಟ್ಟು ಹಿಂದಿ ಸಿನಿಮಾವನ್ನು ಹಾಕುವಂತಹ ಅಗತ್ಯ ಇತ್ತ? ಅದು ಮಂಗಳೂರಿನಲ್ಲಿ ಅಗತ್ಯನೇ ಇರಲಿಲ್ಲ. ಇದು ವಿಪರ್ಯಾಸ ಅಂತ ಹೇಳಿದರೆ. ಮಂಗಳೂರು ಇರೋದು ಕರ್ನಾಟಕದಲ್ಲಿ, ಅದ್ಯಾವುದು ಹಿಂದಿ ಇದರಲ್ಲಿ ಅಲ್ಲ. ಇಲ್ಲಿ ಜನಗಳು ಇರೋದು ಕೂಡ ಲೋಕಲ್ ಆಗಿ, ಎಲ್ಲ ಕನ್ನಡ ಬರೋರೆ, ಹಿಂದಿಯವರಲ್ಲ. ತೆಲುಗು ಸಿನಿಮಾ, ಪಕ್ಕದ ರಾಜ್ಯದ ತೆಲುಗು ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತೆ ಅಂತ ಆದರೆ ಅದೊಂದು ಕನ್ನಡದಲ್ಲಿ ರಿಲೀಸ್ ಆಗಬೇಕು. ಒಂದು ತೆಲುಗು ಮತ್ತೊಂದು ಕನ್ನಡ, ಇದ್ಯಾವುದೋ 3ನೇ ರಾಜ್ಯದ ಭಾಷೆಗೆ ಡಬ್ಬಿಂಗ್ ಮಾಡಿ ಅದನ್ನು ನಮ್ಮ ರಾಜ್ಯದಲ್ಲಿ ತರೋದಲ್ಲ. ತನ್ನಿ ಬೇಡ ಅಂತ ಹೇಳಲ್ಲ. ಒಂದಿಷ್ಟು ಮಂದಿ ಎಲ್ಲೋ ಹಿಂದಿ ನಾಡಿನಿಂದ ಬಂದವರು ನೋಡುವವರೇನು, ಸೆಕೆಂಡರಿ. ಆದರೆ ಕನ್ನಡ ವರ್ಷನ್ನಲ್ಲಿ ಯಾಕೆ ಹಾಕಿಲ್ಲ? ಒಂದು 100 ಮಂದಿಯಲ್ಲಿ ಒಂದು 2-3 ಮಂದಿ ಹಿಂದಿಯವರಿದ್ದರೆ ಮಿಕ್ಕವರಿಗೆಲ್ಲ ಕನ್ನಡಿಗರೇ, ಎಲ್ಲರೂ ಕನ್ನಡ ಬರುತ್ತೆ.
ಹಿಂದಿ ನೋಡ್ಲಿಕ್ಕೆ ಆಗುವವರಿಗೆ ಇಲ್ಲಿ ಕನ್ನಡ ನೋಡೋಕ್ಕಾಗಲ್ವಾ? ಚಿತ್ರಮಂದಿರದವರು ಅದು ಹೇಗೆ ಡಿಸೈಡ್ ಮಾಡ್ತಾರೆ ಇಲ್ಲಿ ಕನ್ನಡ ಹಾಕಿದ್ರೆ ಜನ ಬರಲ್ಲ ಅಂತ? ಹಾಗಾದ್ರೆ ಹಿಂದಿ ಹಾಕಿದ್ರೆ ಬರ್ತಾರಾ? ಹಿಂದಿ ಹಾಕಿದ್ರೆ ಜನಗಳು ಬರ್ತಾರಂತಂದ್ರೆ ಕನ್ನಡ ಹಾಕಿದ್ರೆ ಬರಲೇಬೇಕಲ್ಲ. ಮೊದಲು ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಬೇಕು. ಕನ್ನಡ ವರ್ಷನ್ನಲ್ಲಿ ಆರ್ ಹಾಕಿದ್ರೆ ಜನಗಳು ಬರಲ್ಲ, ಪ್ರೇಕ್ಷಕರು ಬರಲ್ಲ ಅಂತ. ಹಿಂದಿ ಹಾಕಿದ್ರೆ ಅದು ಇಷ್ಟೊಂದು ಶೋ ಹಿಂದಿಯಲ್ಲಿ 3D ಮತ್ತು 2Dಯಲ್ಲಿ ಹಾಕಿದ್ರೆ ಜನಗಳು ಬರ್ತಾರಂತ ಆದರೆ ಕನ್ನಡಕ್ಕೂ ಬರಲೇಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಇರೋರೆಲ್ಲ ಹಿಂದಿಯವರಲ್ಲ, ಕನ್ನಡದವರೇ, ಲೋಕಲ್ಗಳೇ, ಎಲ್ಲ ನಮ್ಮವರೇ. ಇದ್ಯಾವುದು ಉತ್ತರ ಪ್ರದೇಶ ಅಥವಾ ಡೆಲ್ಲಿ ಅಥವಾ ಬಾಂಬೆ ಅಲ್ಲ, ಇದು ಮಂಗಳೂರು. ನಿಮ್ಮಂಥ ಚಿತ್ರಮಂದಿರಗಳ ಇಂತಹ ಅಲ್ಪತನದಿಂದಲೇ ಪರಭಾಷಾ ಚಿತ್ರಗಳು ಕನ್ನಡದಲ್ಲಿ ಡಬ್ ಆಗುತ್ತೆ ಅಂತ ಆದ್ರೂ ನಿಮ್ಮಂಥವ್ರು ರಿಲೀಸ್ ಮಾಡದ ಕಾರಣಕ್ಕಾಗಿ ಆ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇಲ್ಲ. ಬದಲಾಗಿ ಅದು ಯಾವುದೋ ಹಿಂದಿ ಭಾಷೆಯಲ್ಲಂತೆ. ಅಗತ್ಯನೇ ಇಲ್ಲ. ತೆಲುಗಲ್ಲಿ ಮೂಲ ಭಾಷೆಯಲ್ಲಿ ರಿಲೀಸ್ ಆಗುತ್ತಾ ಆಗಲಿ ಬಿಟ್ಟಾಕಿ. ಆದರೆ ಹಿಂದಿಯಲ್ಲಿ ಯಾಕೆ ರಿಲೀಸ್ ಮಾಡಿದ್ದು? ಮಾಡೋದಾದ್ರೆ ಅದೊಂದು ಇಷ್ಟೊಂದು ಪ್ರದರ್ಶನದಲ್ಲಿ ಯಾಕೆ ಮಾಡಬೇಕಿತ್ತು? ಅದು ನಮ್ಮ ಕನ್ನಡವನ್ನು ಬಿಟ್ಟು 10 ಶೋ ತೆಲುಗಿಗೆ ಕೊಟ್ಟರೆ ಒಂದು 4 ಶೋ ಆದರೆ ಕನ್ನಡಕ್ಕೆ ಕೊಡಲಿ, 2 ಶೋ ಆದರೆ 2 ಶೋ ಹಿಂದಿಗೆ ಹಾಕಿ. ಅದು ಬಿಟ್ಟು ತೆಲುಗು 10 ಹಿಂದಿ 10 ಕನ್ನಡ ಇಲ್ಲ ಅಂತಾದರೆ ಇದು ಕರ್ನಾಟಕನೋ ಅಥವಾ ಹಿಂದಿ ನಾಡು? ಮೊದಲು ಕರ್ನಾಟಕದಲ್ಲಿ ಕನ್ನಡ ವರ್ಷನ್ನ RRR ರಿಲೀಸ್ ಆಗಲೇಬೇಕು. ಅದು ಮಂಗಳೂರಾಗಲಿ ಬೆಂಗಳೂರಾಗಲಿ ಎಲ್ಲೇ ಆಗಲಿ. ಚಿತ್ರಮಂದಿರದವರು ಡಿಸೈಡ್ ಮಾಡೋದಲ್ಲ, ಜನಗಳು ಡಿಸೈಡ್ ಮಾಡೋದು. ಪ್ರೇಕ್ಷಕರು ಜನಗಳು. ಮೊದಲು ನೀವು ತೋರಿಸಿ ಕನ್ನಡ ಸಿನಿಮಾನ. ಆರಂಭದ ದಿನಗಳಲ್ಲಿ ಕರಾವಳಿಗೆ ಅದು ಹೆಂಗೆ ಪರಭಾಷಾ ಸಿನಿಮಾಗಳನ್ನು ಎತ್ತಾಕೊಂಡು ಬಂದ್ರಿ ನೀವುಗಳು? ಇದೇ ಥರ ಯಾವನಲ್ಲಿ ಕಡಿಮೆ ಕೊಟ್ಟ ಅಂತೇಳಿ ತಗೊಂಡು ಬಂದು ಹಾಕಿದ್ರೆ ಜನಗಳು ಅನಿವಾರ್ಯವಾಗಿ ಪರಭಾಷಾ ಚಿತ್ರಗಳನ್ನು ನೋಡಿದ್ರು, ಮತ್ತೆ ಅದೇ ಇಷ್ಟ ಆಗೋಯ್ತು. ಈಗ ಥಿಯೇಟರ್ ಹೌಸ್ಫುಲ್ ಆಗುತ್ತೆ. ಅದೇ ಥರನೇ ಮೊದಲು ಜನಗಳಿಗೆ ನೀವು ಕನ್ನಡ ಡಬ್ಬಿಂಗ್ ವರ್ಷನ್ ತಂದು ಹಾಕಿ. ಯಾವುದೋ ಹಿಂದಿ ಹಾಕ್ಲಿಕ್ಕೆ ಆಗುತ್ತೆ? ಇದು ಕೂಡ ಹಿಂದಿ ಕೂಡ ನೀವು ತುರ್ಕೋದೆ ತಾನೆ. ಅದೇ ಥರ ಕನ್ನಡನೂ ಹಾಕಿ, ಜನಗಳು ಕನ್ನಡದಲ್ಲೇ ನೋಡಲಿ. ಯಾವ್ಯಾವ ಭಾಷೆಯಲ್ಲಿ ನಾವೇ ಏನಕ್ಕೆ ನೋಡಬೇಕು? ಆ ಥರನೇ ನೋಡ್ಬೇಕಂತಿದ್ರೆ ಮೂಲ ಭಾಷೆ ತೆಲುಗಲ್ಲೇ ನೋಡ್ತೀವಿ. ನಮಗೆ ಹಿಂದಿ ನೋಡುವಂಥ ಅಗತ್ಯ ಇಲ್ಲ. ಹಿಂದಿಯಲ್ಲಿ RR ನೋಡುವಂತಹ ಅವಶ್ಯಕತೆಯೇ ಇಲ್ಲ. ಅದು ಮಂಗಳೂರಿನಲ್ಲಿ ಸ್ಪೆಷಲಿಯಾಗಿ ಮಂಗಳೂರಿನಲ್ಲಿ ಒಂದೇ ಒಂದು ಪ್ರದರ್ಶನವನ್ನು ಕನ್ನಡಕ್ಕೆ ನೀಡಿಲ್ಲ ಅಂತ ಆದರೆ ನಾಚಿಕೆಗೇಡು. ಇದು ಖಂಡನೀಯ. ಪ್ರತಿ ಚಿತ್ರಗಳಿಗೆ ಇದೇ ಥರ ಆಗುತ್ತೆ, ಪ್ರತಿ ಚಿತ್ರಗಳಿಗೂ. ಹೀಗಾಗಿ ಕರಾವಳಿಗರಂತ ಹೇಳಿದರೆ ಒಂಥರ ಸಪ್ರೇಟಾಗಿ ನೋಡೋದು ಜನಗಳು ಕರ್ನಾಟಕದಲ್ಲಿ. ಮುಂದೆಯಾದರೂ ನಿಮ್ಮ ತಪ್ಪನ್ನು ತಿದ್ದಿಕೊಂಡು ಸರಿಯಾಗಿ ಮೊದಲು ಕನ್ನಡ ಭಾಷಾಭಿಮಾನವನ್ನು ಬೆಳೆಸಿಕೊಳ್ಳಿ. ನಮಸ್ಕಾರ. ತೆಲುಗಲ್ಲಿ ಮೂಲ ಭಾಷೆಯಲ್ಲಿ ರಿಲೀಸ್ ಆಗುತ್ತಾ ಆಗಲಿ ಬಿಟ್ಟಾಕಿ. ಆದರೆ ಹಿಂದಿಯಲ್ಲಿ ಯಾಕೆ ರಿಲೀಸ್ ಮಾಡಿದ್ದು? ಮಾಡೋದಾದ್ರೆ ಅದೊಂದು ಇಷ್ಟೊಂದು ಪ್ರದರ್ಶನದಲ್ಲಿ ಯಾಕೆ ಮಾಡಬೇಕಿತ್ತು? ಜನಗಳು ಕನ್ನಡದಲ್ಲೇ ನೋಡಲಿ. ಯಾವ್ಯಾವ ಭಾಷೆಯಲ್ಲಿ ನಾವೇ ಏನಕ್ಕೆ ನೋಡಬೇಕು? ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.